ಪ್ರಯಾಗ್ರಾಜ್ನಿಂದ ಉಡುಪಿಗೆ ಹೊರಟಿದ್ದ ಮಹಾಕುಂಭಮೇಳದ ವಿಶೇಷ ರೈಲಿನ ಸ್ಲೀಪರ್ ದರ್ಜೆ ಬೋಗಿಯ ಮೇಲ್ಛಾವಣಿ ಕಿತ್ತು ಹೋದ ಘಟನೆ ಮಹಾರಾಷ್ಟ್ರದ ರತ್ನಗಿರಿ ಸಮೀಪದ ಚಿಪ್ಲೂನ್ ರೈಲ್ವೆ ನಿಲ್ದಾಣದ ಬಳಿ ಇಂದು ಸಂಭವಿಸಿದೆ. ಇದರಿಂದಾಗಿ ಈ ರೈಲು ಚಿಪ್ಲೂನ್ ರೈಲು ನಿಲ್ದಾಣದಲ್ಲಿ ಸುಮಾರು 1 ಗಂಟೆಗಳ ಕಾಲ ತಂಗಿದ್ದು ಮೇಲ್ಛಾವಣಿ ದುರಸ್ತಿಯ ಬಳಿಕ ಪ್ರಯಾಣ ಮುಂದುವರೆಸಿದೆ. ಕುಂಭಮೇಳಕ್ಕೆ ತೆರಳುವ ಭಕ್ತರಿಗಾಗಿ ಕೇಂದ್ರ ಸರ್ಕಾರ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಕೋರಿಕೆಯ ಮೇರೆಗೆ ಉಡುಪಿಯಿಂದ ವಿಶೇಷ ರೈಲು ವ್ಯವಸ್ಥೆ ಮಾಡಿತ್ತು. ಫೆಬ್ರವರಿ 17ರಂದು 21 ಬೋಗಿಗಳಲ್ಲಿ 1410 ಭಕ್ತರು ಪ್ರಯಾಗ್ರಾಜ್ಗೆ ತೆರಳಿದ್ರು. ಇಂದ್ರಾಳಿ ರೈಲು ನಿಲ್ದಾಣದಲ್ಲಿ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹಸಿರು ನಿಶಾನೆ ತೋರಿದ್ರು. ಈ ರೈಲು ಫೆಬ್ರವರಿ 19ರಂದು ರೈಲು ಪ್ರಯಾಗ್ರಾಜ್ಗೆ ತಲುಪಿತ್ತು. ಮರುಪ್ರಯಾಣದಲ್ಲಿ ಈ ವಿಶೇಷ ರೈಲು ಫೆಬ್ರವರಿ 20ರಂದು ಸಂಜೆ ಪ್ರಯಾಗ್ರಾಜ್ನಿಂದ ಉಡುಪಿಗೆ ಹೊರಟಿತ್ತು. ಈ ವಿಶೇಷ ರೈಲಿನಲ್ಲಿ ಉಡುಪಿ, ಕುಂದಾಪುರ, ಬೈಂದೂರು ಸೇರಿ ಜಿಲ್ಲೆಯ 1000ಕ್ಕೂ ಹೆಚ್ಚು ಭಕ್ತರು ಮಹಾಕುಂಭಮೇಳದಲ್ಲಿ ಭಾಗವಹಿಸಿದರು. ರೈಲು ಇಂದು ಸಂಜೆ ಉಡುಪಿಗೆ ತಲುಪುವ ನಿರೀಕ್ಷೆ ಇದೆ. ಕುಂದಾಪುರದ ಎನ್ ಭಂಡಾರಿ ಎಂಬುವರು ಈ ಘಟನೆಗೆ ಸಂಬಂಧಿಸಿದ ಫೋಟೋಗಳನ್ನು ಮಾಧ್ಯಮಕ್ಕೆ ಹಂಚಿಕೊಂಡಿದ್ದಾರೆ.